ಕೆಲವು ಮಿಶ್ರಲೋಹಗಳು ಮತ್ತು ಅದರ ಉಪಯೋಗ. ಕಂಚು ತಾಮ್ರ ಮತ್ತು ತವರದ ಮಿಶ್ರಣವಾಗಿದೆ. ಉಪಯೋಗ ವಿಗ್ರಹ, ಪದಕ, ನಾಣ್ಯ, ಪಾತ್ರೆಗಳನ್ನು ತಯಾರಿಸಲು ಬಳಸುವರು. ಹಿತ್ತಾಳೆ ತಾಮ್ರ ಮತ್ತು ಸತುವಿನ ಮಿಶ್ರಣವಾಗಿದೆ. ಉಪಯೋಗ ವಿದ್ಯುತ್ ಉಪಕರಣಗಳು, ಪಾತ್ರೆಗಳು ತಯಾರಿಸಲು ಬಳಸುವರು. ಗನ್ ಮೆಟಲ್ ತಾಮ್ರ, ತವರ, ಸತುವಿನ ಮಿಶ್ರಣವಾಗಿದೆ. ಉಪಯೋಗ ಬಂದೂಕಿನ ಬ್ಯಾರೆಲ್ಗಳು, ಎರಕಗಳು ಮತ್ತು ಗಿಯರ್ಗಳು. ಜರ್ಮನ್ ಸಿಲ್ವರ್ ತಾಮ್ರ, ಸತು, ನಿಕ್ಕಲ್ನ ಮಿಶ್ರಣವಾಗಿದೆ. ಉಪಯೋಗ ಅಲಂಕಾರಿಕ ವಸ್ತುಗಳು, ಪಾತ್ರೆಗಳು, ರೋಧ ಸುರುಳಿಗಳು. ಆಲ್ನಿಕೊ ಕಬ್ಬಿಣ, ನಿಕ್ಕಲ್, ಅಲ್ಯೂಮಿನಿಯಂ, ಕೋಬಾಲ್ಟ್ನ ಮಿಶ್ರಣವಾಗಿದೆ. ಉಪಯೋಗ ಕಾಂತಗಳ ತಯಾರಿಕೆ. ನೈಕ್ರೋಮ್ ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂನ ಮಿಶ್ರಣವಾಗಿದೆ. ಉಪಯೋಗ ಉಷ್ಣೋತ್ಪನ್ನ ಕಾಯಿಲ್ಗಳು. ಕಲೆರಹಿತ ಉಕ್ಕು ಕಬ್ಬಿಣ, ಕಾರ್ಬನ್, ನಿಕ್ಕಲ್, ಕ್ರೋಮಿಯಂನ ಮಿಶ್ರಣವಾಗಿದೆ. ಉಪಯೋಗ ಶಸ್ತ್ರಕ್ರಿಯೆ ಉಪಕರಣಗಳು. ಇನ್ವಾರ್ ಉಕ್ಕು ಕಬ್ಬಿಣ, ನಿಕ್ಕಲ್, ಕಾರ್ಬನ್ನ ಮಿಶ್ರಣವಾಗಿದೆ. ಉಪಯೋಗ ಲೋಲಕಗಳು ಮತ್ತು ಅಳತೆ ಟೇಪುಗಳು.